ಸಾವಿರ ಸೀಮೆಯ ಒಡತಿ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಿ ಆಲಯದಲ್ಲಿ ಇದೀಗ ವರ್ಷಾವಧಿ ಜಾತ್ರೋತ್ಸವದ ಸಂಭ್ರಮ. ಇಲ್ಲಿ ಹಲವು ವಿಶೇಷತೆಗಳೊಂದಿಗೆ ಅಮ್ಮನ ಜಾತ್ರೆ ನಡೀತಾ ಇದ್ದು, ಭಕ್ತರು ಸಹಸ್ರ ಸಂಖ್ಯೆಯಲ್ಲಿ ಬಂದು ಅಮ್ಮನ ದರ್ಶನ ಮಾಡಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೇವಿ ಮುಂದೆ ನಿವೇದಿಸಿಕೊಳ್ಳುತ್ತಾರೆ. ಇಂತಹ ದೇವಿ ದೇಗುಲದಲ್ಲಿನ ಮನ್ಮಹಾರಥೋತ್ಸವವು ವೈಭವದಿಂದ ನಡೀತಾ ಇದೆ. ಆದರೆ ಈ ರಥ ಕಟ್ಟಲು ತೆರಳಲು ಮಾರ್ಗದರ್ಶನ ನೀಡುವವರು ಮುಸ್ಲಿಂ ಧರ್ಮದ ವ್ಯಕ್ತಿ ಎನ್ನುವುದು ಇನ್ನೊಂದು ವಿಶೇಷ. ಸಾವಿರ ಸೀಮೆ ಒಡತಿ ಪೊಳಲಿ ದುರ್ಗಿಯ ಜಾತ್ರೋತ್ಸವ ಸಂಭ್ರಮ. ದೇವಿಯ ರಥೋತ್ಸವಕ್ಕೆ ಸಿದ್ಧಗೊಳ್ಳುತ್ತಿರುವ ಬೃಹತ್ ರಥ. ರಥ ಕಟ್ಟಲು ಸಾಗಲು ಮಾರ್ಗದರ್ಶನ ನೀಡುವವರೇ ಅನ್ಯ ಧರ್ಮದ ಮೋನಾಕ. ಹೌದು, ಇದೀಗ ಸಾವಿರ ಸೀಮೆಯ ಒಡತಿ ಪೊಳಲಿ ರಾಜರಾಜೇಶ್ವರಿ ದೇವಿ ವರ್ಷಾವಧಿ ಜಾತ್ರೋತ್ಸವದ ಸಂಭ್ರಮ. ಇಂತಹ ಸಂದರ್ಭದಲ್ಲಿ ದೇವಿ ರಥಾರೂಢಳಾಗಿ ವಿಜೃಂಭಣೆಯಿಂದ ಪ್ರದಕ್ಷಿಣೆ ಬಂದು ಸಹಸ್ರಾರು ಭಕ್ತರಿಗೆ ದರ್ಶನವನ್ನು ನೀಡುತ್ತಾಳೆ. ಜಾತ್ರೋತ್ಸವಕ್ಕೆ ಮುನ್ನ ರಥ ಕಟ್ಟುವಿಕೆಯ ಸಿದ್ಧತೆಯನ್ನ ಕೂಡ ಅಷ್ಟೇ ಮುನ್ನೆಚ್ಚರಿಕೆಯಿಂದ ಮಾಡಬೇಕಾಗುತ್ತದೆ. ರಥೋತ್ಸವದ ಸಂದರ್ಭ ರಥಬೀದಿಯಲ್ಲಿ ರಥ ಸಾಗಬೇಕಾದ್ರೆ ರಥವನ್ನು ಎಳೆಯುವುದು, ರಥ ತಿರುಗಿಸುವ ಸಂದರ್ಭದಲ್ಲಿ ಒಂದಷ್ಟು ಮಾರ್ಗದರ್ಶನ ಅತಿ ಅಗತ್ಯವಾಗಿರುತ್ತದೆ. ದೇವಸ್ಥಾನದ ರಥೋತ್ಸವದಲ್ಲಿ ರಥ ಸಾಗುವ ವೇಳೆ ಮಾರ್ಗದರ್ಶನ ನೀಡುವವರು ಮೋನಕ ಎಂದೇ ಪ್ರಸಿದ್ಧಿಯನ್ನ ಪಡೆದಿರುವ ಎಚ್ ಮೊಹಮ್ಮದ್ ಅವರು. ಈಗ ಮೊನ್ನೆ 10ನೇ ದಂಡಮಾಳಿಗೆ ಹೊರಗೆ ತೆಗಿದ್ದೇವೆ. 10ನೇ ದಂಡಮಾಳಿಗೆ ಇನ್ನು ಅದು ಈಗ ಅವರು ಬರ್ತಾರೆ, ಮೊನ್ನೆ ಬಂದಿದ್ದಾರೆ, ಕೆಲಸ ಮಾಡಿದ್ದಾರೆ. ಇನ್ನೀಗ ಇನ್ನು ಶುರು ಮಾಡಿದರೆ 10 ದಿವಸ ಬೇಕಾಗ್ಬೋದು ಇದಕ್ಕೆ ರಥ ಕಟ್ಟಲಿಕ್ಕೆ. ಅದನ್ನು ಕರೆಕ್ಟ್ ಮಾಡಲಿಕ್ಕೆ 10 ದಿವಸ ಬೇಕಾಗ್ತದೆ. ಇದಕ್ಕೆ ನಮಗೆ ಅಂದರೆ ಈಗ ಮೇಲೆ ಅದಕ್ಕೆ ಗಂಡ ಮರ ಅಂತ ಹೇಳ್ತಾರೆ, ಇದಕ್ಕೊಂದು ಅದೊಂದು ಸಣ್ಣ ಮರ ಅಂತ ಹೇಳ್ತಾರೆ, ಮತ್ತು ಮೆಟ್ಟುಮಣೆ ಅಂತ ಹೇಳ್ತಾರೆ. ಎಲ್ಲ ಹೆಸರುಂಟು, ಒಂದೊಂದಕ್ಕೆ ಹೆಸರು ಉಂಟೆಲ್ಲ. ಅದಕ್ಕೆ ಮೈನ್ ಅದು ಈಗ ನಮಗೆ ಬೇಕಾದದ್ದು ಈಗ ಸಣ್ಣ ಮರ ಮತ್ತು ಮೆಟ್ಟುಮಣೆ. ಯಾವುದೇ ಫಲಾಪೇಕ್ಷೆಯನ್ನ ಬಯಸದೆ ಮೋನಕರಿಂದ ದೇವಿಯ ಸೇವೆ. ಅಮುಂಜಿಯ ಕಲಾಯಿ ನಿವಾಸಿ ಮೋನಕ ಕಳೆದ 48 ವರ್ಷಗಳಿಂದ ಈ ಕೆಲಸವನ್ನ ಶ್ರದ್ಧೆಯಿಂದ ನಿರ್ವಹಿಸುತ್ತಿದ್ದಾರೆ. ರಥ ಸಾಗಲು ಮಾರ್ಗದರ್ಶನ ನೀಡುವ ಜೊತೆಗೆ ರಥ ಕಟ್ಟುವ ಕಾರ್ಯಕ್ಕೂ ಪರಿಕರಗಳನ್ನ ಸಿದ್ಧ ಮಾಡುವಲ್ಲಿಯೂ ನೆರವಾಗುತ್ತಾರೆ. ತನ್ನ ಧರ್ಮ ಬೇರೆಯಾದರೂ ಯಾವುದೇ ಫಲಾಪೇಕ್ಷೆಯನ್ನ ಬಯಸದೆ ಈ ಕಾರ್ಯವನ್ನ ದೇವಿಯ ಸೇವೆ ಎಂದು ನಿರ್ವಹಿಸುತ್ತಿದ್ದಾರೆ. ಇಲ್ಲ ಉಂಟು, ಚೇಂಜ್ ಮಾಡಲಿಕ್ಕೆ ಉಂಟು. ಅದಕ್ಕೆ ನಮಗೆ ಡೌಟ್ ಆದ್ರೆ ಕೂಡಲೇ ಬೇರೆ ಮಾಡ್ತೇವೆ. ನಾವು ಕೇಳ್ತೇವೆ, ನಾವು ಹೋದ್ಸಲ ನಾವು ಅದಕ್ಕೆ ಸೆಲೆಕ್ಟ್ ಮಾಡ್ತೇವೆ. ಹೋದ್ಸಲ ನಾವು ಹಾಗೆ ಎರಡು ತಂದು ತುಂಡು ಆಯ್ತು, 2 ತಂದೇವು. ಅದಕ್ಕೆ ಅವರು ಹೇಳಿದೆ, ನಮ್ಮ ದೇವಸ್ಥಾನಕ್ಕೆ ಅದಕ್ಕೆ ನೀನು ಒಂದು ಫೀ ಕೊಡು, ಒಂದು ದೇವಸ್ಥಾನ ಕೊಡು ಅಂತ ಹೇಳಿದಕ್ಕೆ ಅದು ಕೊಂಡೋಗಿ ಅಂತ ಹೇಳಿದ್ರು. ಅವರು ನಮ್ಮವರೇ ಮುಸ್ಲಿಮ್ಸ್ ವಜೀದಾಕ ಅಂತಾರೆ, ಮರಳಿಯವರು, ಅವರಿಗೆ ಕೊಟ್ಟರು. 2ಕ್ಕೆ ಅಷ್ಟು ಹಣವು ತಗೊಳ್ಳಿಲ್ಲ. ನೀವು ಕೊಟ್ಟರೆ ತೆಗೆದುಕೊಂಡ್ರೆ ಈಗ ಇಷ್ಟು ಅವರು ಹೇಳಿಕೊಂಡು ಕೊಟ್ಟಿದ್ದೀವಿ. ಅದು ಇನ್ನೇನು ಜನಗಳಿಗೆ ಯಾವುದೋ ವಿಷಯದಲ್ಲಿಯೂ ನಮಗೆ ಮಾನವೀಯತೆ ಬೇಕು. ಒಬ್ಬರಿಗೆ ಏನಾದರೂ ಮಾಡಿದರೆ ಸರಿಯತ್ತು ಮಾಡ್ಕೊಂಡು ಅದನ್ನು 5 ಇಂಚು ಪಾರ ಬಲ್ಲಿ ಅಂತ ನಾನು ಬುದ್ಧಿ ಹೇಳಿದರೆ ಪ್ರತಿಯೊಬ್ಬರು ಕೇಳ್ತಾರೆ, ಒಗ್ಗಟ್ಟಾಗಿ ಹೇಳ್ತಾರೆ. ನನ್ನನ್ನು ಯಾವುದಕ್ಕೂ ಬಿಡೋದಿಲ್ಲ. ನಾನು ಸಹ ಅವರನ್ನು ನಮ್ಮ ಹಿಂದೂಗಳು ಅಂತ ಎಣಿಸಿಲ್ಲ. ನನ್ನ ಒಂದೇ ತಾಯಿ ಮಕ್ಕಳಂತೆ ನಾನು ಅವರ ಮನೆಗೆ ನಾವು ಊಟ ಮಾಡ್ತೇನೆ. ಪೊಳಲಿ ಕ್ಷೇತ್ರ ಸೌಹಾರ್ದತೆಯ ಬೀಡು. ಇಲ್ಲಿ ಕೋಮು ಗಲಭೆಗೆ ಅವಕಾಶವಿಲ್ಲ. ಮರದ ವ್ಯಾಪಾರಿಯಾಗಿಯೂ ಅವರಿಗೆ ಅನುಭವ ಇರುವುದರಿಂದ ರಥಕ್ಕೆ ಸಂಬಂಧಪಟ್ಟ ಪರಿಕರ ಬದಲಾವಣೆಯಾಗಬೇಕಿದ್ದರೂ ಮೋನಕ ಅವರೇ ನೋಡಿಕೊಳ್ತಾರೆ. ಪ್ರತಿ ವರ್ಷವೂ ಈ ಕಾರ್ಯವನ್ನ ಅವರು ಬಹಳ ಭಕ್ತಿಯಿಂದ ನಿರ್ವಹಿಸಿಕೊಂಡು ಬರುತ್ತಿದ್ದಾರೆ. 16 ಮಾಗಣೆ, 1000 ಸೀಮೆಗೆ ಒಳಪಟ್ಟ ಕ್ಷೇತ್ರಗಳಲ್ಲಿ 1 ತಿಂಗಳ ಉತ್ಸವಕ್ಕೆ, ರಥೋತ್ಸವಕ್ಕೆ ಊರವರೇ ಆದ ಮೋನಕ ಕೆಲಸ ಮಾಡುತ್ತಿರುವುದು ಖುಷಿಯ ವಿಚಾರ. ದೇವಿಯ ಅನುಗ್ರಹ ಅವರಿಗೆ ಪ್ರತಿ ವರ್ಷವೂ ಈ ಕಾರ್ಯವನ್ನು ಮಾಡಲು ಶಕ್ತಿ ನೀಡಲಿ ಎನ್ನುತ್ತಾರೆ ಇಲ್ಲಿನ ಭಕ್ತರು. ಇನ್ನು ಇಲ್ಲಿ ಯಾವುದೇ ಕೋಮು ಗಲಭೆಗೂ ಅವಕಾಶವಿಲ್ಲ ಅಂತಾರೆ ಅವರು. ಪೊಳಲಿ ಕ್ಷೇತ್ರ ಶ್ರೀ ರಾಜರಾಜೇಶ್ವರಮ್ಮನವರ ಸನ್ನಿಧಾನ. 16 ಮಾಗಣೆ, 1000 ಸೀಮೆಗೆ ಒಳಪಟ್ಟಂಥ ಈ ಕ್ಷೇತ್ರ ಪವಿತ್ರವಾದ ಕ್ಷೇತ್ರ. ಲಕ್ಷೋಪಲಕ್ಷ ಜನರು ಬಂದು ಇಲ್ಲಿ ಭಕ್ತಾದಿಗಳು ಮೆರೆಯುವಂಥ ಈ ಕ್ಷೇತ್ರ. ಇಲ್ಲಿ 1 ತಿಂಗಳ ಉತ್ಸವದಲ್ಲಿ ರಥೋತ್ಸವ ಎಂಬ ಕೊನೆಯ ಹಂತದಲ್ಲಿ ರಥೋತ್ಸವ ನಡೆಯಲಿದೆ. ಈ ಸಂದರ್ಭ
ನಮ್ಮವರೇ ಆದ ನಮ್ಮ ಊರವರೇ ಆದಂತಹ ಮೋಹನ ಅಕ್ಕ ಇವರು ಬಹಳ ಒಂದು ಕಷ್ಟದಿಂದ, ಅಂದರೆ ಎಲ್ಲರೂ ಇದ್ದಾರೆ, ಆದರೂ ಅವರು ಸಣ್ಣದಿಂದಲೇ ಇಲ್ಲಿ ಬಂದು ಆ ರಥದಲ್ಲಿ ಬಹಳ ಒಂದು ಕೆಲಸವನ್ನು ಮಾಡುವಂಥ ಒಂದು ವ್ಯಕ್ತಿ. ಅವರು ಮುಂದಕ್ಕೂ ಈ ವರ್ಷ ಸಹ ಅವರು ತಯಾರಾಗಿದ್ದಾರೆ. ಮುಂದಕ್ಕೂ ಅವರಿಗೆ ಆ ಮಹಾತಾಯಿ ಶಕ್ತಿಯನ್ನು ನೀಡಿ ಆರೋಗ್ಯವನ್ನು ಕೊಟ್ಟು ಅವರನ್ನು ಕಾಪಾಡಲಿ. ಅವರು ಮುಂದಕ್ಕೂ ಆ ರಥದ ಒಂದು ಕೆಲಸವನ್ನು ಮಾಡುವಂಥ ಆ ಯೋಗ ಅವರಿಗೆ ಕೊಡಲಿ. ನಾವು ಹಿಂದೂ ಮುಸ್ಲಿಂ ಅಂದರೆ ಎಂದು ನಾವು ಯಾವ ಒಂದು ಕಚ್ಚಾಟ ಇಲ್ಲದೆ ನಾವು ಒಮ್ಮತದಿಂದ ಇದ್ದೇವೆ. ಅವರ ಪಾಡಿಗೆ ಅವರಿದ್ದಾರೆ, ನಮ್ಮ ಪಾಡಿಗೆ ನಾವಿದ್ದೇವೆ. ನಮ್ಮವರು ಅವರ ತಂಟೆಗೆ ಹೋಗುವುದಿಲ್ಲ, ಅವರು ನಮ್ಮ ತಂಟೆಗೆ ಬರುವುದಿಲ್ಲ. ಆದ ಕಾರಣ ನಮ್ಮ ಒಮ್ಮತದಿಂದಲೇ ನಾವು ಇದ್ದೇವೆ. ನಮಗೂ ಅವರೆಲ್ಲ ದ್ವೇಷ ಅಲ್ಲ, ಅವರಿಗೂ ನಮಗೆ ದ್ವೇಷ ಅಲ್ಲ. ಆದ ಕಾರಣ ನಮ್ಮ ಈ ಉತ್ಸವ ಸಮಾಜದಲ್ಲಿ ಅಲ್ಲಿ ಅಡ್ಡೂರಿನಲ್ಲಿ ಬ್ಲಾಕ್ ಆದರೆ ಅವರೇ ಬಂದು ಅವರನ್ನು ಆ ಬ್ಲಾಕ್ ಅನ್ನೆಲ್ಲ ತೆಗೆಸಿ ಎಲ್ಲ ಅವರೇ ಸಹಕಾರ ಮಾಡ್ತಾರೆ. ಅಂತವರಿಗೆ ಅವರಿಗೊಂದು ಕೃತಜ್ಞತೆ ನಮ್ದು. ಇನ್ನು ಪೊಳಲಿಯ ಜಾತ್ರೋತ್ಸವದಲ್ಲಿ ಕಲ್ಲಂಗಡಿ ಹಣ್ಣು ಕೂಡ ವಿಶೇಷವಾಗಿದ್ದು, ಜಾತ್ರೋತ್ಸವಕ್ಕೆ ಬಂದವರು ಕಲ್ಲಂಗಡಿ ಹಣ್ಣನ್ನ ಖರೀದಿಸಿ ಮನೆಗೆ ಕೊಂಡು ಹೋಗ್ತಾರೆ. ಕಲ್ಲಂಗಡಿಗೂ ಇಲ್ಲಿ ವಿಶೇಷವಾದ ಸ್ಥಾನವಿದೆ. ಜೊತೆಗೆ ಪೊಳಲಿ ದೇವಿಗೆ ಚೆಂಡಾಟವೂ ಇಷ್ಟವಾಗಿದ್ದು, ಪೊಳಲಿ ಚೆಂಡು ಎಂದೇ ಪ್ರಸಿದ್ಧವಾಗಿದೆ. ರಥೋತ್ಸವಕ್ಕೆ ನೀವು ಕೂಡ ಬಂದು ದೇವಿಯ ಕೃಪೆಗೆ ಪಾತ್ರರಾಗಿ. ರವೀಶ್ ಮಾಣಿಲ, ನಮ್ಮ ಕುಡ್ಲ 24x7 ಮಂಗಳೂರು.